ಇವತ್ತು ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಈ ಜಿಲ್ಲೆಗಳ ಸಮಸ್ಯೆಗಳು ಬರುವ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ರೈತ ಸಂಘಟನೆಗಳು ಜೊತೆಯಲ್ಲಿ ಹೋರಾಟ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಜಿಲ್ಲೆಯ ರೈತರಿಗೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸವನ್ನು ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಜೊತೆ ಇದ್ದುಕೊಂಡು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸ್ನೇಹಿತರೆ, ಇವತ್ತು ಅಡಿಕೆ ದಿನದಿಂದ ಕುಸಿತ ಆಗ್ತದೆ ಬೆಲೆ. ಈ ವಿಚಾರ ಇಟ್ಕೊಂಡು ಇವತ್ತು ನಾಡಿದ್ದು ಬೀಚ್ ರೋಡ್ನಿಂದ ನಾಡ್ದು ಗುರುವಾರ 7ನೇ ತಾರೀಕು ಮಾರ್ಚ್ 2 ಗಂಟೆಗೆ ಬ್ರಹ್ಮಶ್ರೀ ಗುರುನಾರಾಯಣ ಭತ್ತ ಬೀಚ್ ರೋಡಿಂದ ಟ್ರ್ಯಾಕ್ಟರ್ ಹಾಗೂ ವಾಹನ ಜಾಥವನ್ನು ಹಮ್ಮಿಕೊಂಡಿದ್ದೇವೆ. ವಿಚಾರ ಇವತ್ತು ನಾವು ಹೇಳಲಿಕ್ಕೆ ಬಯಸುವಂಥದ್ದು, ಅಡಿಕೆ ನಿರಂತರವಾಗಿ ಬೆಲೆ ಕುಸಿತ ಇದೆ. ತಾವು ನೋಡಿದ್ದೀರಿ 17, 18, 19, 19, 19, 20, 20, 21, 21, 22 ಹಾಗೂ 21, 24ರ ಅಡಿಕೆ ಬೆಲೆಗಳನ್ನು ತುಲನೆ ಮಾಡಿದರೆ ನಾವು 17, 18ರಲ್ಲಿ 310, 320 ರೂಪಾಯಿ ರೇಟನ್ನು ಪಡ್ಕೊಂಡಿದ್ದೇವೆ. ಅದೇ ಸಂದರ್ಭದಲ್ಲಿ ಅದೇ ಬೆಲೆ ಇವತ್ತು ಹೊಸ ಅಡಿಕೆಗೆ ಇವತ್ತು ಇದೆ, ತಾವು ನೋಡಿದ್ದೀರಿ. ಆದರೆ ಉತ್ಪಾದನಾ ವೆಚ್ಚ ಏನಾಗಿದೆ? ಉತ್ಪಾದನಾ ವೆಚ್ಚ ಡಬಲ್ ಆಗಿದೆ, 3 ಪಟ್ಟು ಹೆಚ್ಚಾಗಿದೆ. ರಸಗೊಬ್ಬರಗಳ ಬೆಲೆ ಏರಿಕೆಯಾಗಿದೆ. ತಾವು ನೋಡಿದ್ದೀರಿ, ಇವತ್ತು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಗ್ಯಾಸ್ ರೇಟ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ನಿರಂತರ ಏರಿಕೆ ಆಗ್ತಾ ಇದೆ. ನಾವು ಬೆಳೆಯುವಂತಹ ಅಡಿಕೆ ಬೆಳೆಗಳ ಹಾಗೂ ಬೇರೆ ಬೇರೆ ಬೆಳೆಗಳು ಇವತ್ತು ಕುಸಿತ ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ವಿಚಾರವನ್ನು ಮುಖ್ಯವಾಗಿ ಪ್ರಮುಖ ವಿಷಯವನ್ನು ತಗೊಂಡಿದ್ದೇವೆ. ಇನ್ನೊಂದು ವಿಷಯ ಏನಂದ್ರೆ, ದೆಹಲಿಯಲ್ಲಿ ನಡೆಯುವಂತ ರೈತರ ಹೋರಾಟದ ಬೆಂಬಲವಾಗಿ ಅದೇ ರೀತಿ ಇಲ್ಲಿ ಕೂಡ ಬಂಟ್ವಾಳದ 400 KV ವಿಚಾರ ಆಗಿರ್ಬಹುದು. ಅದೇ ರೀತಿ ಇಲ್ಲಿ ರೈತರು ಸುಮಾರು ಎಲೆ ಚುಕ್ಕಿ ಮತ್ತು ಎಲೆ ಹಳದಿ ರೋಗದಿಂದ ಸುಮಾರು 3 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರಿಗೆ ಪರಿಹಾರ ಕೊಡಿಸುವ ವಿಚಾರ ಆಗಿರ್ಬೋದು. ಈ ಹಿಂದೆ ಕೂಡ ನಾವು ಇಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಸೇರಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದೆ. ಅದ ನಂತರ ಒಬ್ಬರು ರೈತರು ಆತ್ಮಹತ್ಯೆ ಮಾಡಿದ್ದಾರೆ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ, ನಾವು ಅಗ್ರಿಕಲ್ಚರ್ ಜೆಡಿಯನ್ನು ಏನು ಭೇಟಿ ಮಾಡುವ ಸಂದರ್ಭದಲ್ಲಿ ಅವರು ಹೇಳುವಂತದ್ದು 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೇವೆ ಅಂತ ನಮ್ಗೆ ಒಂದು ಇದು ಹೇಳಿದ್ದಾರೆ, ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಬರೇ 5 ಲಕ್ಷ ಅಲ್ಲ, ಅವರಿಗೆ ಅವರ ಕುಟುಂಬಗಳಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕೆಂದು ಅನ್ನೋ ಒತ್ತಾಯವನ್ನು ಕೂಡ ಇವತ್ತು ಇಟ್ಟಿದ್ದೇವೆ. ಅದೇ ರೀತಿ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಸುಮಾರು 14.5 ಲಕ್ಷ ಕೋಟಿಯನ್ನು ಸಾಲ ಮನ್ನಾ ಮಾಡಿದೆ. ಆದ್ರೆ ನಮ್ಮ ರೈತರ ಸಾಲ ಮನ್ನಾ ಮಾಡುವಂತ ವಿಚಾರವನ್ನು ಮಾತಾಡುವಾಗ ಅವರು ಬೇರೆ ಬೇರೆ ಕಾರಣವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ರೈತರ ಸಾಲ ಮನ್ನಾ ಕೂಡ ಮಾಡಬೇಕು ಎನ್ನುವಂತ ಒತ್ತಾಯನಿಟ್ಟು ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಅಡಿಕೆ ಬೆಲೆಗೆ ಕುಸಿತಕ್ಕೆ ಮುಖ್ಯ ಕಾರಣ ಅಡಿಕೆ ಆಮದು. ಇದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕಂತ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ನೀವು ನೋಡಿರ್ಬೋದು, ಮಾರ್ಚ್ 31ರ ತನಕ ಈರುಳ್ಳಿ ರಫ್ತನ್ನು ನಿಷೇಧಿಸಲಾಗಿದೆ. ಇಡೀ ರಾಜ್ಯದಲ್ಲಿ ಬರಗಾಲದಲ್ಲಿ ಈರುಳ್ಳಿ ಬೆಳೆದ ರೈತರು ಅದನ್ನು ಫಸಲು ಬರುವ ಟೈಮಲ್ಲಿ ಈ ಕೇಂದ್ರ ಸರ್ಕಾರ ಈರುಳ್ಳಿಯ ರಫ್ತನ್ನು ನಿಷೇಧಿಸಿ ಬೆಲೆಯನ್ನು ಬಹಳ ಇಳಿಮುಖವಾಗಿ ರೈತರು ದೊಡ್ಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ರಫ್ತನ್ನು ನಿಷೇಧಿಸುವ ಕೇಂದ್ರ ಸರ್ಕಾರ ಆಮದನ್ನು ನಿಷೇಧಿಸಲಿಕ್ಕೆ ಯಾಕೆ ಆಗುವುದಿಲ್ಲ ಎಂಬ ನಮ್ಮ ಪ್ರಶ್ನೆ. ಈ ಜಿಲ್ಲೆ ಅಡಿಕೆ ಬಹಳ ಪ್ರಾಮುಖ್ಯ ಬೆಳೆ ಮತ್ತು ಆರ್ಥಿಕ ಬೆನ್ನೆಲುಬಾಗಿ ಈ ಜಿಲ್ಲೆಗೆ ಅಡಿಕೆ ಒಂದು ಬೆಳೆಯಾಗಿ ನಿಂತಿದೆ. ಇವತ್ತಿನ ದಿವಸದಲ್ಲಿ ಎಲೆ ಚುಕ್ಕಿ ರೋಗ, ಹಳದಿ ಎಲೆ ರೋಗದಿಂದ ಅಡಿಕೆ ಬೆಳೆಗಾರರು ಒಂದು ಸಂಕಷ್ಟಕ್ಕೆ ಒಳಗಾಗಿ ಆತಂಕಕ್ಕೆ ಈಡಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಆತ್ಮಹತ್ಯೆಗಳು ಇರಲಿಲ್ಲ, ಆದರೆ ಇತ್ತೀಚಿನ ದಿವಸಗಳಲ್ಲಿ ಈ ಅಡಿಕೆ ರೋಗದಿಂದಾಗಿ ಆತ್ಮಹತ್ಯೆಗಳು ಪ್ರಾರಂಭ ಆಗಿವೆ. ಈಗಾಗಲೇ 3 ರಿಂದ 5 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಒಂದು ಅಡಿಕೆಗೆ ಉತ್ತಮ ಬೆಲೆ ಇರುವಾಗ ಈ ಆಮದಿನಿಂದಾಗಿ ಅಡಿಕೆಯ ಬೆಲೆ ಕುಸಿತವಾಗಿ ರೈತರಲ್ಲಿ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿದೆ. ಆದ್ದರಿಂದ ಕೂಡಲೇ ಈ ಆಮದನ್ನು ನಿಷೇಧಿಸಬೇಕು. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಸಮಸ್ಯೆ ಏನೆಂದರೆ ಅಡಿಕೆಯನ್ನು ಪ್ರಪಂಚದಲ್ಲಿ ಎಲ್ಲಿ ಕೂಡ ಬೆಳೆದಿರಬಹುದು, ಆದರೆ ನಾನು ಇದರಲ್ಲಿ ಗುಜರಾತ್ ಅನೇಕ ರಾಜ್ಯಗಳಲ್ಲಿ ಹೋಗಿ ನಾವು 10 ವರ್ಷದ ಮೊದಲು ಇದನ್ನು ಅಧ್ಯಯನ ಮಾಡಿದ್ವಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮುಖ್ಯವಾಗಿ ವಿಟ್ಲ, ಪುತ್ತೂರು ಏರಿಯಾದಲ್ಲಿ ಬೆಳೆಯುವ ಅಡಿಕೆಗೆ ಗುಣಮಟ್ಟಕ್ಕೆ ಪ್ರಪಂಚದಲ್ಲಿ ಎಲ್ಲಿ ಕೂಡ ಬೆಳೆದರೂ ಅದನ್ನು ಸರಿಗಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ.
ಒಂದು ಅಡಿಕೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಡಿಕೆ ಒಂದು ಒಳ್ಳೆಯ ಹೆಸರು ಆಗಿತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಈ ಏರ್ಪೋರ್ಟ್ ಫ್ಲೈಟ್ಗಳಲ್ಲಿ ಈ ಹೊರಗಿನ ಅಡಿಕೆ ತಂದು ಈ ಅಡಿಕೆಗೆ ಮಿಶ್ರ ಮಾಡಿ ಅದನ್ನು ಮಾರಾಟ ಮಾಡೋ ವ್ಯವಸ್ಥೆ ಉಂಟಾಗಿದೆ. ಇದರಿಂದ ದೊಡ್ಡ ಸಮಸ್ಯೆ ಏನೆಂದರೆ, ಎಷ್ಟು ವರ್ಷದಿಂದ ಕಷ್ಟಪಟ್ಟು ಒಂದು ಸಾವಯವ ಪದ್ಧತಿಯಲ್ಲಿ ಒಂದು ಗುಣಮಟ್ಟದ ಅಡಿಕೆ ಬೆಳೆಯುವ ರೈತರ ಈ ಹೆಸರನ್ನು, ಈ ಅಡಿಕೆಗೆ ಇರುವ ಈ ದಕ್ಷಿಣ ಕನ್ನಡ ಜಿಲ್ಲೆದ ಅಡಿಕೆಯ ಒಂದು ಹೆಸರನ್ನು ಕೆಡಿಸುವ ಕೆಲಸ ನಡೀತಾ ಇದೆ. ಬಹಳ ಇದು ದೊಡ್ಡ ಸಮಸ್ಯೆ ನಮಗೆ ರೈತರಿಗೆ. ಆದ್ದರಿಂದ ನಾವು ಜಿಲ್ಲಾಧಿಕಾರಿಯನ್ನು ಏನು ಒತ್ತಾಯ ಮಾಡ್ತೇವೆ, ಮೊನ್ನೆ ಏರ್ಪೋರ್ಟ್ ಅಲ್ಲಿ ಅವರು ಸೀಸ್ ಮಾಡಿದ ಅಡಿಕೆ ಯಾರದದು ಬೇಕು ನಮಗೆ, ಅದು ಯಾರಿಂದ ಬಂತು, ಅದು ಎಲ್ಲಿಗೆ ಹೋಗ್ತಿತ್ತು, ಇದರ ಸಮಗ್ರ ಒಂದು ಸರ್ಕಾರ ಇದನ್ನು ತನಿಖೆ ಮಾಡಿ ಇದರ ಉದ್ದೇಶ ಏನಂತ ಹೇಳಿ. ಒಂದು 3-4 ಚೀಲ ಅಡಿಕೆ ತಂದು ವ್ಯಾಪಾರ ಮಾಡಲಿಕ್ಕೆ ಅದು ವ್ಯಾಪಾರ ದೃಷ್ಟಿ ಅಲ್ಲ, ಅದು ಬಹಳ ಅಗತ್ಯವಾಗಿ ತಿಳಿಬೇಕು. ನನ್ನ ಲೆಕ್ಕದಲ್ಲಿ ಒಂದು ಕೃಷಿಕರಲ್ಲಿ ಒಂದು ಆತಂಕ ಸೃಷ್ಟಿಸಿ ಬೆಲೆ ಇಳಿಸಿ ವ್ಯಾಪಾರಸ್ಥರು ಅಡಿಕೆಯನ್ನು ಖರೀದಿ ಮಾಡಿ ಗೋಡನ್ಗಳಲ್ಲಿ ತುಂಬಿಸಿಟ್ಟು ಬೆಲೆ ಏರಿಕೆ ಆದಾಗ ರೈತರನ್ನು ಹೊಡೆಯುವ ಪರಿಸ್ಥಿತಿ ಕೂಡ ಇರಬಹುದು. ಮತ್ತೆ ಮಾರ್ಚಿನಲ್ಲಿ ಸಣ್ಣ ಹಿಡುವಳಿದಾರರಿಗೆ ಪ್ರತಿಯೊಬ್ಬರು ಬ್ಯಾಂಕಿನ ಸಾಲ ಬಡ್ಡಿ ಕಟ್ಟಲಿಕ್ಕಂತ ಅಡಿಕೆ ಮಾರಾಟ ಮಾಡುವ ಸಮಯ. ಈ ಸಮಯದಲ್ಲಿ ಈ ಆಮದನ್ನು ಸಂಪೂರ್ಣ ನಿಷೇಧಿಸಿ ಈ ಸಣ್ಣ ಹಿಡುವಳಿದಾರರ ಪರವಾಗಿ ಸರ್ಕಾರ ನಿಲ್ಲಬೇಕು. ನಮ್ಮ ಇಲ್ಲಿನ ಸಂಸದರು ಕೇಂದ್ರ ಸಚಿವರೊಂದಿಗೆ ಮಾತಾಡಿ, ಹಣಕಾಸಿನಲ್ಲ, ನಿರ್ಮಲಾ ಸೀತಾರಾಮನ್ ಇವರ ಹತ್ರ ಮಾತಾಡಿ ಅದಕ್ಕೆ ಆಮದನ್ನು ನಿಷೇಧಿಸಬೇಕಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಎರಡನೇ ಬೇಡಿಕೆ ನಿಮ್ಗೆಲ್ಲರಿಗೂ ಗೊತ್ತಿದ್ದು, 14 ಲಕ್ಷ ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡಿದೆ. ಇವತ್ತು ಇಡೀ ನಮ್ಮ ದೇಶದಲ್ಲಿ ಎಲ್ಲ ರೈತರ ಬ್ಯಾಂಕುಗಳಲ್ಲಿರುವ ಸಾಲ 2.7 ಲಕ್ಷ ಕೋಟಿ ರೂಪಾಯಿ. ಸರ್ಕಾರ ಒಂದು ಸಾರಿ ಇದನ್ನು ಮನ್ನಾ ಮಾಡಿದರೆ ಸರ್ಕಾರ ಆರ್ಥಿಕವಾಗಿ ಏನು ತೊಂದರೆ ಆಗಲಿಲ್ಲ. 70% ಜನರ 2.7 ಕೋಟಿ ಸರ್ಕಾರ ಮನ್ನಾ ಮಾಡಿದರೆ ಅದು ಕೂಡ ಸಾಲ ನಮ್ಮ ರೈತರಿಂದ ಆದದ್ದಲ್ಲ, ಸರ್ಕಾರದ ನೀತಿಯಿಂದಾಗಿ ಆದದ್ದು. ಈ ದೇಶ ಆಹಾರಕ್ಕಾಗಿ ಇಡೀ ಪ್ರಪಂಚಕ್ಕೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಾಗ ಈ ದೇಶದ ರೈತರು ತಮ್ಮ ಭೂಮಿಯಲ್ಲಿ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳೆಂಬ ವಿಷವನ್ನು ಹಾಕಿ ಈ ದೇಶದ ಜನರ ಹೊಟ್ಟೆ ತುಂಬಿಸಬೇಕಂತ ತಮ್ಮ ಭೂಮಿಯನ್ನು ಬರಡು ಮಾಡಿಕೊಂಡು ಈ ದೇಶಕ್ಕೆ ಆಹಾರದಲ್ಲಿ ಸ್ವಾವಲಂಬನೆಗಳು ಮಾಡಿದ್ದಾರೆ. ಇವತ್ತು ದೊಡ್ಡ ಜಗತ್ ನಾಯಕತ್ವ ಅಂತ ನಾವು ಹೇಳ್ತೇವೆ. ಆಹಾರ ನಮ್ಮಲ್ಲಿ ಸಾಕಷ್ಟು ಉತ್ಪತ್ತಿ ಆಗಿದೆ, ಆದರೆ ಇದಕ್ಕೆ ತ್ಯಾಗ ಮಾಡಿದವರು ಯಾರು? ರೈತರು ತಮ್ಮ ಭೂಮಿಯನ್ನು ಬರಡು ಮಾಡಿಕೊಂಡು ಇವತ್ತು ಈ ದೇಶಕ್ಕೆ ಅನ್ನ ಕೊಟ್ಟವರು ರೈತರು. ಇದನ್ನು ಯಾರು ಕೂಡ ಯೋಚಿಸ್ತಾ ಇಲ್ಲ. ನಾನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. 1975ರಲ್ಲಿ ಒಬ್ಬ ಗಂಡಾಳಿಗೆ 2 ಸೇರು ಅಕ್ಕಿ ಕೊಡ್ತಿದ್ದರು ಸಂಬಳ. 2 ಸೇರು ಅಂದ್ರೆ 2 ಕೆಜಿಗಿಂತ ಒಂದು ಸೇರು ಅಕ್ಕಿ 1 ಕೆಜಿಗಿಂತ ಸ್ವಲ್ಪ ಕಡಿಮೆ, 1 ಕೆಜಿ ಇಟ್ಕೊಳ್ಳಿ. ಇವತ್ತು 2 ಕೆಜಿ ಅಕ್ಕಿ ಕೊಟ್ರೆ ಯಾವ ಗಂಡಾಳು ಕೆಲಸಕ್ಕೆ ಬರ್ತಾರೆ ನೀವು ಹೇಳಿ? ಇವತ್ತು 600 ರೂಪಾಯಿ ಗಂಡಾಳಿಗೆ ನಾವು ಕೊಡ್ತೇವೆ. ಆ ಲೆಕ್ಕದಲ್ಲಿ 1 ಕೆಜಿ ಅಕ್ಕಿಗೆ 300 ರೂಪಾಯಿ ಬೇಕಿತ್ತು. 40 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದೀವಿ. ನಾವು 300 ಕೊಡಿ ಅಂತ ಹೇಳ್ತಿಲ್ಲ. ಕನಿಷ್ಠ ಒಂದು ಸರ್ಕಾರ ಮತ್ತೆ ಗ್ರಾಹಕರು ಒಂದು ಕೃತಜ್ಞತಾ ಭಾವ ಉಳ್ಳವರಾಗಿ, ರೈತರಿಗೆ ಎಷ್ಟು ಕೊಟ್ಟರು ಸಾಲ ಆಗುದಿಲ್ಲ, ಎಷ್ಟು ಕೊಟ್ಟರು ಸಾಕಾಗುದಿಲ್ಲ. ಇವತ್ತು 29 ರೂಪಾಯಿಗೆ ಕೇಂದ್ರ ಸರ್ಕಾರ ಭಾರತ ಅಕ್ಕಿ ಕೊಡ್ತಾ ಇದ್ದಾರೆ. ನಾನು ಕೇಳುದು ಅದರಿಂದ ಏನು ಉದ್ದೇಶ ಸರ್ಕಾರ ಸಾಧನೆ ಮಾಡಲಿಕ್ಕಿದೆ? ಇವತ್ತು ಭತ್ತ ರಾಯಚೂರು ಕರ್ನಾಟಕದಲ್ಲಿ 2500 ರೂಪಾಯಿ ಖರೀದಿ ನಡೀತಾ ಇದೆ. ಆ ಲೆಕ್ಕದಲ್ಲಿ 42 ರೂಪಾಯಿ ಅಕ್ಕಿಗೆ ಬೆಲೆ. ಒಂದು ವೇಳೆ 19 ರೂಪಾಯಿಗೆ ಇವರು 29 ರೂಪಾಯಿಗೆ ಅಕ್ಕಿ ಕೊಡುವುದಾದರೆ ಭತ್ತದ ಬೆಲೆ 1400 ರೂಪಾಯಿಗೆ ಬರಬೇಕು. ಇವರು 29 ರೂಪಾಯಿ ಅಕ್ಕಿ ಕೊಡುವವರು ಯಾವ ರೈಸ್ ಮಿಲ್ನವರು ರೈತರಿಂದ ಭತ್ತ ತಗೊಳ್ತಾರೆ ಎಂಬ ಪ್ರಶ್ನೆ ನನ್ನ. ಸಿಮೆಂಟ್ 200 ರೂಪಾಯಿ ಕೊಡಿ ಅಲ್ಲ, 400 ರೂಪಾಯಿ ಉಂಟು 200 ರೂಪಾಯಿ ಕೊಡ್ಲಿ ಅಲ್ಲ. ಸ್ಟೀಲ್ 80 ರೂಪಾಯಿ ಇದೆ, 40 ರೂಪಾಯಿ ಕೊಡ್ಲಿ ಅಲ್ಲ. 10 ಲಕ್ಷದ ಕಾರು 5 ಲಕ್ಷ ಕೊಡ್ಲಿ ಅಲ್ಲ. ಆದರೆ ಈ ಬಂಡವಾಳಶಾಹಿಗಳ ಯಾವುದೇ ಉತ್ಪನ್ನಗಳು ಅವರು ಕೊಡುವುದಿಲ್ಲ. ಇದು ಗ್ರಾಹಕರಿಗೆ ಅಂತ ಹೇಳಿ ರೈತರ ಹೊಟ್ಟೆ ಹೊಡೆಯುವ ಕೆಲಸ. ಸರ್ಕಾರ ಮೊದಲು ಬೆಂಬಲ ಬೆಲೆಯನ್ನು ಕಾನೂನಾತ್ಮಕ ಮಾಡಲಿ. ನಮ್ಮ ಬೆಳೆಗಳಿಗೆ ನ್ಯಾಯಯುತವಾಗಿ C2 + 50% ವರದಿಯ ಪ್ರಕಾರ ನಮಗೆ ಬೆಂಬಲ ಬೆಲೆ ಕಾನೂನಾತ್ಮಕ ಮಾಡಲಿ. ಸರ್ಕಾರ ಬೇಕಾದರೆ ಧರ್ಮಕ್ಕೆ ಅಕ್ಕಿ ಗ್ರಾಹಕರಿಗೆ ಕೊಡ್ಲಿ, ನಮ್ಮ ಯಾವುದೇ ವಿರೋಧ ಇಲ್ಲ. ಕಾನೂನನ್ನು ತರದೆ 29 ರೂಪಾಯಿಗೆ ಅಕ್ಕಿ ಕೊಟ್ಟು ಭತ್ತದ ಬೆಲೆ ಕುಸಿಯುವಂತೆ ಮಾಡಿ ಬಂಡವಾಳಶಾಹಿಗಳ ಗೋಡನಲ್ಲಿ ಕೃಷಿ ಉತ್ಪನ್ನಗಳನ್ನು ತುಂಬಿಸಿಟ್ಟು ಸ್ವಲ್ಪ ಸಮಯದಲ್ಲಿ ಆ ಅಕ್ಕಿಯನ್ನು ಬಂದ್ ಮಾಡ್ತಾರೆ. ಆಗ ಅಕ್ಕಿಯ ಬೆಲೆ ಗಗನಕ್ಕೆ ಇರ್ತದೆ. ಯಾವ ರೈಸ್ ಮಿಲ್ಗಳಲ್ಲಿ ಭತ್ತ ಖರೀದಿ ಇರುವುದಿಲ್ಲ.
ಆಗ ಏನಾಗ್ತದೆ, 50 ರೂಪಾಯಿ 60 ರೂಪಾಯಿ ಅಕ್ಕಿಗೆ ಮಾರಾಟ ಆಗ್ತದೆ. ಇದು ಬಹಳ ಅಗತ್ಯವಾಗಿ ನಾವು ರೈತರಿಗೆ ಸರ್ಕಾರ ಈರುಳ್ಳಿ ಆಮದು ರಫ್ತನ್ನು ಬ್ಯಾನ್ ಮಾಡ್ತಾರೆ. ಕಟಾವು ಸಾಯಿ ಮೇಲೆ ಪಾಪ ಬರುವ ಬೆಲೆ ನೋಡುವ. ಯಾವುದಾದರೂ ಕಾರುಗಳನ್ನು ಬ್ಯಾನ್ ಮಾಡಿದ್ದು ಯಾವುದಾದ್ರೂ ಒಂದು ನಿದರ್ಶನ ಇದೆ? ಬೆಂಕಿಪಟ್ಟನ್ನು ಬ್ಯಾನ್ ಮಾಡಿದ್ದು, ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದು ಒಂದು ನಿದರ್ಶನ ತೋರಿಸಿಲ್ಲ ನೀವು? ಯಾವುದಾದ್ರೂ ಇಂಡಸ್ಟ್ರಿ ಒಂದು ಪ್ರಾಡಕ್ಟ್ ಬ್ಯಾನ್ ಮಾಡಿದ್ದು? ಹಾಗಾದ್ರೆ ರೈತರ ಉತ್ಪನ್ನಗಳಿಗೆ ಮಾತ್ರ ಯಾವುದು? ಇದು ಏನು ನೀತಿ, ಏನು ನ್ಯಾಯ ಅಂತ ನಾವು ಕೇಳೋದು. ಅದರಿಂದ ನಾವು ಹೇಳ್ತಾ ಇದ್ದೇವೆ, ನಮಗೆ ಸರ್ಕಾರದಿಂದ ಸಾಲ ಬೇಡ, ಏನು ಬೇಡ. ಒಂದು ಸಾರಿ ಸರ್ಕಾರದ ನೀತಿಯಿಂದಾಗಿ ರೈತರ ಮೇಲೆ ಸಾಲದ ಹೊರೆ ಆಗಿದೆ, ಅದಕ್ಕೆ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಲಿ, ನಮಗೆ ವೈಜ್ಞಾನಿಕ ಬೆಲೆ ಕೊಡಲಿ, ಬೇರೆ ಏನು ಕೇಳ್ತಾ ಇಲ್ಲ ನಾವು. ಮತ್ತೆ WTO ಒಪ್ಪಂದದಿಂದ ಸರ್ಕಾರ ಹೊರಗೆ ಬರಬೇಕು. ಈ ದೇಶಕ್ಕೆ ಬೇಕಾದಷ್ಟು ಆಹಾರ ಉತ್ಪಾದನೆ ನಾವು ಮಾಡಿಕೊಳ್ತೇವೆ, ಅದು ನಮ್ಮ ಜವಾಬ್ದಾರಿ. ಆದರೆ ಹೊರಗಿನ ದೇಶದಿಂದ ಆಹಾರ ಉತ್ಪನ್ನ ತಂದು ಇಲ್ಲಿ ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಸಿ ವ್ಯಾಪಾರ ದೃಷ್ಟಿಯಿಂದ ರೈತರ ಹೊಟ್ಟೆಗೂಡಿಯುವ ಕೆಲಸ ಆಗಬಾರ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ತಾವು ಫಾರ್ ಎಕ್ಸಾಂಪಲ್ ಉದಾಹರಣೆ ತಗೊಂಡ್ರೆ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ 92,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೀತಾ ಇದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ 2,45,000 ಹೆಕ್ಟೇರ್ ಬೆಳೆಯಲ್ಲಿ ಅಡಿಕೆ ಬೆಳೀತಾ ಇದ್ರು. ಇಡೀ ರಾಜ್ಯದಲ್ಲಿ ದೊಡ್ಡ ಅಡಿಕೆ ಬೆಳೆಯುವಂತ ರಾಜ್ಯ ಅಂದ್ರೆ ಅದು ಜಿಲ್ಲೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ. 1,45,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೀತಾ ಇದ್ರು. ಆದ್ರೆ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು 7,28,000 ಹೆಕ್ಟೇರ್ ಅಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ. 3 ಪಟ್ಟು ಹೆಚ್ಚಾಗಿ ತಾವು ನೋಡುವುದು. ಇವತ್ತು ಎಲ್ಲ ಏನು ಎಣ್ಣೆ ಬೆಳೆಗಳು, ನಮ್ಮ ಆರಗ ಜ್ಞಾನೇಂದ್ರ ಅವರು ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷರು, ಲಾಸ್ಟ್ ಟೈಮ್ ಅವರು ಸರ್ಕಾರ ಇರುವವರು ಹೇಳಿದ್ರು, ಅಡಿಕೆಯನ್ನು ಬೆಳೆದಾದ್ರೆ ನಿಮ್ಮ ಇದು ಕೆರೆಗಳನ್ನು ತುಂಬಿಸುವಂತ ವಿಚಾರ ಆಗಲಿ ಎಲ್ಲ ಅದನ್ನೆಲ್ಲ ಕೊಡ್ಲಿಕ್ಕೆ, ಸವಲತ್ತು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಇಲ್ಲಿ ನಾವು ಏನು ಅಡಿಕೆ ಬೆಳೆ, ನಮ್ಮ ಮೂಲ ಅಡಿಕೆ ಬೆಳೆ ಅಂತ ಇಲ್ಲಿ ಇದು ಏನು ಸಾಂಕೇತಿಕವಾಗಿ ಮತ್ತೆ ಬೇರೆ ಬೇರೆ ವಿಚಾರವಾಗಿ ಬೆಳಿತೇವೆ ಅಡಿಕೆ, ತಾವು ನೋಡಿದ್ದೀವಿ. ಹಾಗಾದ್ರೆ ನಮ್ಮಲ್ಲಿ ಇವತ್ತು ದೇಶಕ್ಕೆ, ಇಡೀ ದೇಶದಲ್ಲಿ ಉತ್ಪಾದನೆ ಆಗುವಂಥದ್ದು ಅಡಿಕೆ 9 ಲಕ್ಷದ ಸುಮಾರು 98,000 ಲಕ್ಷ ಮೆಟ್ರಿಕ್ ಟನ್ ಅಡಿಕೆ ಉತ್ಪಾದನೆ ಆಗ್ತಾ ಇದೆ. ಇಲ್ಲಿ ಬೇಡಿಕೆ ಇರುವಂತದ್ದು ಸುಮಾರು 12 ಲಕ್ಷ ಮೆಟ್ರಿಕ್ ಟನ್ ನನ್ನ ಲೆಕ್ಕದಲ್ಲಿ. ಆದ್ರೆ ಇವತ್ತು ಹೊರ ದೇಶದಿಂದ ಅಡಿಕೆ ಆಮದು ಮಾಡುವಂಥದ್ದು ಅವಶ್ಯಕತೆನೇ ಇಲ್ಲ. ಒಂದನೇ ವಿಚಾರ, ಈ ಹಿಂದೆ ಕೂಡ ಹೊರ ದೇಶದಿಂದ ಏನು WTO ಒಪ್ಪಂದ ಮಾಡಿದ್ದಾರೆ, ಇವರು ಮಲೇಷ್ಯಾ ಮತ್ತೆ ಮ್ಯಾನ್ಮಾರ್ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿಯ ಗೋಧಿ ಮತ್ತೆ ಸಕ್ಕರೆಯನ್ನು ರಫ್ತು ಮಾಡ್ತಾರೆ. ಆದ್ರೆ ಇಲ್ಲಿಂದ ಆಮದು ಇಂಪೋರ್ಟ್ ಮಾಡುವಾಗ ಅಡಿಕೆ ಅವರ ಅಲ್ಲಿ ಇರುವಂತಹ ಅಡಿಕೆಯನ್ನು ಇವರು ಇಂಪೋರ್ಟ್ ಮಾಡ್ಬೇಕಂತ ಹೇಳ್ತಾರೆ. ಏನಂದ್ರೆ ವಿಶ್ವ ವಾಣಿಜ್ಯ ಒಪ್ಪಂದ ಪ್ರಕಾರ ಏನು WTO ಒಪ್ಪಂದ ಮಾಡಿದ್ರೆ ಆ ತರ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರೆ ನಮ್ಮಲ್ಲಿ ಇವತ್ತು ಯಥೇಚ್ಛವಾಗಿ ಅಡಿಕೆ ಬೆಳೀತಾ ಇದ್ದಾರೆ. ಈ ದೇಶಕ್ಕೆ ಬೇಕಾದಷ್ಟು ಅಡಿಕೆ ನಮಗೆ ಇಲ್ಲಿ ಏನು ಇದೆ ಯೂಸ್ ಮಾಡ್ತಾರೆ, ಅವ್ರಿಗೆ ಬೇಕಾದಷ್ಟು ಅಡಿಕೆ ಇಲ್ಲೇ ಬೆಳೀತಾ ಇದ್ದಾರೆ. ಅಲ್ಲಿನ ರಫ್ತು ಮಾಡುವಂಥದ್ದು ನಮ್ಗೆ ಅವಶ್ಯಕತೆ ಇಲ್ಲ, ಇಂಪೋರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಆದ್ರೂ ಮಾಡ್ತಾ ಇದ್ದಾರೆ. ನಾವು ಒಂದನೇ ವಿಷಯ. ಇನ್ನೊಂದು ವಿಷಯ, ಇವತ್ತು ಲಕ್ಷಾಂತರ ಮೆಟ್ರಿಕ್ ಟನ್ ಅಡಿಕೆ ಇವತ್ತು ಕಳ್ಳ ಮಾರ್ಗದಲ್ಲಿ ಬರ್ತಾ ಇದೆ. ಇವತ್ತು ಫ್ಲೈಟ್ ಅಲ್ಲಿ ಮೊನ್ನೆ ನೋಡಿ ಮುಂದ್ರಾ ಪೋರ್ಟ್ ಅಲ್ಲಿ ಇಲ್ಲಿ ನಮ್ಮ ಗುಜರಾತ್ ಅಲ್ಲಿ ಎಷ್ಟೋ ನನ್ನ ಲೆಕ್ಕದಲ್ಲಿ ಎಷ್ಟೋ 1,000 ಟನ್ ಬಂತು ಅಲ್ಲಿ. ಹೌದು, ಬೇರೆ ಬೇರೆ ಗಡಿ ಪ್ರದೇಶಗಳಲ್ಲಿ ಮತ್ತೆ ಅಲ್ಲಿನ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇವತ್ತು ಈ ವಿಚಾರದಲ್ಲಿ ಯಾವುದೇ ಚಕಾರ ಇರ್ತಾ ಇಲ್ಲ. ನಮ್ಮ ಎಂಪಿಗಳು, ಕರ್ನಾಟಕದ ಎಂಪಿಗಳು ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಂಪಿ ಅವರು ಇದ್ದಾರೆ, ಸತತ 3ನೇ ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಯಾವತ್ತೂ ಅವರು ಮಾತಾಡುವುದಿಲ್ಲ. ಒಂದು ಸಂದರ್ಭದಲ್ಲಿ ಕ್ಯಾನ್ಸರ್ ಕಾರಕ ಅನ್ನುವಂಥ ನಿಷೇಧದ ತೂಕುಗತ್ತಿ ನಮ್ಮ ಮೇಲೆ ಇತ್ತು, ಅದು ಕೂಡ ಇವತ್ತು ಸ್ವಲ್ಪ ಹಿಂದೆ ಹೋಗ್ತಾ ಇದೆ. ಈಗ ಅದು ಆ ತರ ಇರುವ ಸಂದರ್ಭದಲ್ಲಿ ಇವತ್ತು ಇದು ಕಳ್ಳ ಮಾರ್ಗದಲ್ಲಿ ಅಡಿಕೆ ಬರ್ತಾ ಇದೆ. ಈಗಾಗಲೇ ನಾವು APMC ಹೋಗಿಕೊಂಡು ಎಲ್ಲ ವ್ಯಾಪಾರಸ್ಥರು ಮಾತಾಡಿಕೊಂಡು ಬಂದೆವು. ಅವರು ಕೂಡ ಹೇಳುವಂತ ಮಾತಾದ್ರು, ಇವತ್ತು ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಬೇರೆ ಬೇರೆ ನಾರ್ತ್ ಇಂಡಿಯಾದಲ್ಲಿ ಅಡಿಕೆಯನ್ನು ಡಿಮಾಂಡ್ ಆಗಿ ಕೇಳುವಂತವ್ರು ಇವತ್ತು ಕೇಳ್ತಾ ಇಲ್ಲ. ನಮ್ಗೆ ಇಲ್ಲಿ ಏನು ಹೊರದೇಶದಿಂದ ಬಂದ ಕಮ್ಮಿಗೆ ಇವತ್ತು ಇಲ್ಲಿ ಅಡಿಕೆಗೆ 240, 250 ರೂಪಾಯಿ, 240 ರೂಪಾಯಿ ಹೊಸ ಅಡಿಕೆಗೆ ಉಂಟು, ಅದಕ್ಕಿಂತ 60 ರೂಪಾಯಿ ಕಮ್ಮಿಗೆ ಬರ್ಮ ಅಡಿಕೆ ನಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಅಡಿಕೆ ವ್ಯಾಪಾರಸ್ಥರ ವಿಷಯ ಏನ್ ಮಾಡ್ಬೇಕು ಅವರು? ಈಗ ತಾವು ಅಕ್ಕಿ ಹೇಳಿದ್ರಿ, ಅಕ್ಕಿ ನೋಡಿ, ಇಲ್ಲಿ ಭತ್ತ ಬೆಳೆಯುವವರು ಇವತ್ತು ಕಂಪ್ಲೀಟ್ ಭತ್ತ ಬೆಳೀತಾ ಇಲ್ಲ ರೈತ. ಯಾಕಂದ್ರೆ ಅವರ ಪ್ರೊಡಕ್ಷನ್ ಕಾಸ್ಟ್ಗೆ ತಕ್ಕಂತ ಏನು ಬೆಲೆ ಸಿಗ್ತಾ ಇಲ್ಲ. ಇವತ್ತು ತೊಗರಿಗಳ ಇಂಪೋರ್ಟ್ ಮಾಡ್ತಾ ಇದ್ದಾರೆ.
ಭತ್ತವನ್ನು ನೋಡಿ, ಭತ್ತ ಇವತ್ತು ಇವರೇನು ಹೇಳ್ತಾರೆ, ನಾವು ಅಕ್ಕಿ ಇಲ್ಲಿ ಅಕ್ಕಿ ಕೊಡ್ಲಿಕ್ಕೆ ಪಡಿತರ ಚೀಟಿಗೆ ಅಕ್ಕಿ ಕೊಡ್ಲಿಕ್ಕೆ ರೈತರಿಂದ ನೇರವಾಗಿ ಖರೀದಿಸ್ತೇವೆ. ನಾವು ಜಿಲ್ಲಾಧಿಕಾರಿ ವಿಚಾರಿಸಿದ್ರೆ ಇಲ್ಲಿ ಯಾವುದೇ ರೈತರು ಮುಂದೆ ಬರ್ತಾ ಇಲ್ಲ. ಇಲ್ಲಿ ನಾವು ಇದು MSP ₹540 MSP ಇದೆ ಭತ್ತಕ್ಕೆ, ಆದ್ರೆ ಇಲ್ಲಿ ಖರೀದಿ ಕೇಂದ್ರ ಎಲ್ಲಿ ಕೂಡ ಓಪನ್ ಮಾಡಿ. ನಾವು ಪದೇ ಪದೇ ಕೇಳ್ತಾ ಇದ್ದೇವೆ, ಜಿಲ್ಲಾಧಿಕಾರಿಗೆ ಕೇಳಿದ್ದೇವೆ, ಅಗ್ರಿಕಲ್ಚರ್ JDಗೆ ಕೇಳಿದ್ದೇವೆ, ರೈತರು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ. ಈಗ ಅಡಿಕೆಯದು ನಮ್ಮ ಕಾಳಜಿ 10-15 ವರ್ಷ ಹಿಂದೆ ಏನಿಲ್ಲ ಅಡಿಕೆಯಲ್ಲಿ ಸರ್ ಅಂದ್ರೆ ಯಾಕಂದ್ರೆ ಒಂದು ಟೈಮಲ್ಲಿ ಅಡಿಕೆ ಇದ್ದಾಗ ಅದನ್ನು ಕಡಿದೆಲ್ಲ ರಬ್ಬರ್ ಹಾಕಿದ್ರು. ಹೌದು ಯಾಕೆ ಸರ್, ಬೇರೆ ಬೇರೆ ಅಲ್ಲ, UPA 1 ಅಲ್ಲ, UPA 1 ಮತ್ತು UPA 2 ಸರ್ಕಾರ ಇರುವಾಗ ರಬ್ಬರ್ಗೆ ಒಂದು ದೊಡ್ಡ ಏನು ವದಂತಿ ಅಂದ್ರೆ ಇದು ಒಂದು ವಾಣಿಜ್ಯ ಬೆಳೆ. ಹೌದು ಅಲ್ಲ, ಅದಕ್ಕೆ ಮುರುಸುಳಿ ಮಾರನ್ ಅವರು ಹೊರ ದೇಶದಲ್ಲಿ ಎಷ್ಟೋ ರಬ್ಬರ್ ಬೆಳೆದಿದ್ದಾರೆ ಅಂತ ಒಂದು ಅಪವಾದ ಬಂತು. ಎಷ್ಟೋ ರಬ್ಬರ್ನ ಅವರು ಬೆಳೆದ ರಬ್ಬರನ್ನು ಇಲ್ಲಿ ಇಂಪೋರ್ಟ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಮಾರ್ಕೆಟ್ ಕೊಲಾಪ್ಸ್ ಮಾಡಿ ತಾವು ನೋಡಿದ್ದೀರಿ. ಎಷ್ಟು ನಿಂತು ₹70 ₹60 ರಬ್ಬರ್ಗೆ ಹಿಂದೆ ಮಲೇಷ್ಯಾದಿಂದ. ಯಾಕಂದ್ರೆ ಇಲ್ಲಿ ಇವತ್ತು ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಹೋಗಿ ಆಫ್ರಿಕಾದಲ್ಲಿ ಹೋಗಿ ಬೇರೆ ಬೇರೆ ಹೊರ ದೇಶದಲ್ಲಿ ಇವತ್ತು ಕಡಿಮೆ ಬೆಲೆಗೆ, ಕೂಲಿ ಕಡಿಮೆ, ಅಲ್ಲಿ ಇದು ಉಂಟು ಏನು ಕಡಿಮೆಗೆ 100 ವರ್ಷ 200 ವರ್ಷ ಲೀಸ್ ತಗೊಳ್ತಾ ಇದ್ದಾರೆ. ಈ ತಾಂಜಾನಿಯಾ ಡಿಸ್ಟಿಕ್ ಅಲ್ಲಿ, ಸೌತ್ ಆಫ್ರಿಕಾದ ಇಲ್ಲಿಯ ನಮ್ಮ ಸಮುದಾಯದವರು ತುಂಬಾ ಜನ ಹೋಗಿ ಅಲ್ಲಿ ಭೂಮಿ ತಗೊಂಡಿದ್ದಾರೆ. ಕಡಿಮೆ ಆಗಿ 100 ವರ್ಷಕ್ಕೆ ಲೀಸ್ಗೆ ತಗೊಂಡ್ರೆ ಕೂಲಿದು ತುಂಬಾ ಕಡಿಮೆ ಆಗಿ ಕೆಲಸ ಅಲ್ಲ 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 ಸೌತ್ ಆಫ್ರಿಕಾದಲ್ಲಿ ಏನು ಕೃಷಿ ಮಾಡ್ಲಿಕ್ಕೆ. ಹೌದು, ರಬ್ಬರ್ ಮಾಡ್ಬೋದು, ಅಡಿಕೆ ಮಾಡ್ಬೋದು, ಏನು ಮಾಡ್ಬೋದು. ಇವತ್ತು ಏನು ಗೇರು ಬೀಜ ಅಲ್ಲಿ ಮಾಡ್ತಾ ಇದ್ದಾರೆ. ಹೌದು ಅಲ್ಲಲ್ಲ, ಈಗ ಇಲ್ಲಿ ಒಂದು ಅಲ್ಲಲ್ಲ, ಈಗ ಎಲ್ಲಿ ಒಂದು ದಯವಿಟ್ಟು ಒಬ್ಬರು ಹಾಗಾದ್ರೆ ನೀವೇನು ರೈತರು ಬಿಸ್ನೆಸ್ ಅಥವಾ ಹಣ ಸಂಪಾದನೆ ಮಾಡಬಾರ್ದು ಅಂತ ಹೇಳಿ ಚಿಂತನೆ ಉಂಟ? ಮಾಡ್ಬೋದಲ್ಲ. ಈಗ ರಬ್ಬರ್ ಬೆಳೆಯೋದು, ಅಡಿಕೆ ಬೆಳೆಯೋದು ಅವರವರ ಇಷ್ಟ. ನಾವು ಯಾರಿಗೆ ಹೇಳ್ತಾ ಇಲ್ಲ, ಅವರವರ ಇಷ್ಟ. ಅವರ ಹೊಟ್ಟೆಪಾಡಿಗೆ ಏನು ಒಳ್ಳೇದು ಕಾಣ್ತದೆ ಬೆಳೆಸಲಿ. ನಮ್ಮದೀಗ ಕನ್ಸರ್ನ್ ಏನಂದ್ರೆ, ಹೊರಗಿನಿಂದ ಅಡಿಕೆ ತಂದು ಇಲ್ಲಿ ಬೆಳೆದ ರೈತರು, ಸಣ್ಣ ಹಿಡುವಳಿದಾರರು, ಬೆಲೆ ದೊಡ್ಡ ಪ್ರಮಾಣದಲ್ಲಿ ಏನು ಕುಸಿಯಲಿಲ್ಲ ಅಷ್ಟು ಹೇಳಿದ್ದಾರೆ. ಆದರೆ ಅಡಿಕೆಯಲ್ಲಿ ಬೆಳೆಗಾರರಲ್ಲಿ ದೊಡ್ಡ ಆತಂಕ ಸೃಷ್ಟಿಯಾಗಿದೆ. ಏನು, ಅಯ್ಯೋ ಇನ್ನೂ ಅಡಿಕೆ ರೇಟ್ ಆಗುದಿಲ್ಲ, ಇದು ಸ್ಟಾಕ್ ಇಟ್ಟು ಏನು ಪ್ರಯೋಜನ ತೆಗೆದು ಖಾಲಿ ಮಾಡುವ ಅಂತ. ಆ ಆತಂಕಕ್ಕಾಗಿ ನಾವು ಏನು ಹೇಳ್ತಾ ಇದ್ದೇವೆ, ನಮ್ಮದೇನು ಡಿಮ್ಯಾಂಡ್, ನೀವು ಈರುಳ್ಳಿಯನ್ನು ರಫ್ತನ್ನು ಬ್ಯಾನ್ ಮಾಡ್ತೀರಿ, ಇದೆಲ್ಲ WTO ಒಪ್ಪಂದದಲ್ಲಿ ಆಗುದಿಲ್ಲ, ಹಾಗೆ ಹೀಗೆ ಅಂತ ತುಂಬಾ ಆರ್ಗ್ಯುಮೆಂಟ್ ಇದೆ, ಕಾರಣಗಳು. ಅದನ್ನೆಲ್ಲ ನಮಗೆ ಬೇಡ. ನೀವು ಈರುಳ್ಳಿಯನ್ನು ಬ್ಯಾನ್ ಮಾಡಿದ್ದೀರಿ, ಹಾಗಾದರೆ ಅಡಿಕೆ ಆಮದನ್ನು ಕೂಡ ಬ್ಯಾನ್ ಮಾಡಿ. ಸರ್, ಅದು ನೀವು ಸರಿಯಾಗಿ ನೋಡಿದರೆ ಇಟ್ ಈಸ್ ಅ ವೆರಿ ಕಾಂಪ್ಲಿಕೇಟೆಡ್ ಇಶ್ಯೂಸ್. ಈಗ ನಾವು ಬಹಳ ಸ್ಟಡಿ ಮಾಡಿದಾಗ ನಾವು ಒಂದು ಟೈಮಲ್ಲಿ ಏನು ಹೇಳ್ತಿದ್ರು ಅಂದರೆ, ಇಲ್ಲ ಒಪ್ಪಂದಕ್ಕೆ ಸಹಿ ಮಾಡಿದ ಮೇಲೆ ನಾವು ಅದನ್ನು ಬ್ಯಾನ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ದೇರ್ ಆರ್ ಸೋ ಮೆನಿ ವೇಸ್, ಬೇರೆ ದಾರಿಗಳಿವೆ. ಆಂಟಿ ಡ್ಯಾಂಪಿಂಗ್ ಅಂತ ಹೇಳಿ, ಅಂದರೆ ಒಂದು ದೇಶದಲ್ಲಿ ಬೆಳೆದು ಇನ್ನೊಂದು ದೇಶದ ಮಾರುಕಟ್ಟೆಗೆ ಕುಸಿದು ಡಂಪ್ ಮಾಡೋದಂತ ಹೇಳಿ, ಅದಕ್ಕೆ ಆಂಟಿ ಡಂಪಿಂಗ್ ಟ್ಯಾಕ್ಸ್ ಹಾಕ್ಬೋದು. ತುಂಬ ದಾರಿಗಳಿವೆ. ಆದ್ದರಿಂದ ಆಗುದಿಲ್ಲ ಅಂತ ಹೇಳಿ ಅನಿವಾರ್ಯ ಇದ್ದರೆ WTO ಇಂದ ಹೊರಗೆ ಬನ್ನಿ, ಅಲ್ಲ ದೇಶಕ್ಕೆ ಏನು ತೊಂದರೆ ಆಗ್ತದೆ. ಅಡಿಕೆ ರಫ್ತು ಆಗ್ತದೆ. ಎಸ್, ಅಡಿಕೆ ಅದನ್ನೇ ನಾನು ಮೊನ್ನೆ ನೋಡುವಾಗ ರಫ್ತು ಕೂಡ ಆಗ್ತಾ ಇದೆ. ಇದು ಆಕ್ಚುಲಿ ಇದರಲ್ಲಿ ಔಟ್ ಆಫ್ ದ ವೇ ನಾನು ಹೇಳುವುದಾದರೆ ಇಟ್ ಈಸ್ ಹೈಲಿ ಕಾಂಪ್ಲಿಕೇಟೆಡ್ ಇಶ್ಯೂ. ಯಾಕೆಂದರೆ ನೀವು ನೋಡಿದರೆ ಜರ್ಮನಿ, UK ದೊಡ್ಡ ಕ್ವಾಂಟಿಟಿಯಲ್ಲಿ ಅಡಿಕೆ ರಫ್ತಾಗ್ತಾ ಇದೆ. ಇನ್ನೊಂದು, ನಾನು 36 ದೇಶಗಳ ಸೌತ್ ಈಸ್ಟ್ ಏಷ್ಯಾಕ್ಕೆ ಒಂದು ಕಾನ್ಫರೆನ್ಸಿಗೆ ಹೋಗಿದ್ದೆ. ನಾವು ಎಲ್ಲ ರೈತರ ಹತ್ರ ಒಂದು ವಾರ ನಮ್ಮದು, ನಾನು 5 ದೇಶಕ್ಕೆ ಹೋಗಿದ್ದೆ. ನಾವು ಡಿಸ್ಕಷನ್ ಮಾಡಿದ್ದೇವೆ. ಎಲ್ಲಿ ಕೂಡ ಬೀಜ ಬಿತ್ತಿ ಹೋಗಿ ಕೊಯ್ಲಿಕ್ಕೆ ಆಗುದಿಲ್ಲ. ಪ್ರತಿ ಕಡೆ ಅದಕ್ಕೆ ಇನ್ಪುಟ್ ಬೇಕು. ಎಲ್ಲ ನಾನು ನೋಡಿದ ಪ್ರಕಾರ ನಮ್ಮ ದೇಶದಲ್ಲಿ ಬೆಳೆಯುವಂಥ ಒಂದು ಕೃಷಿ ವ್ಯವಸ್ಥೆಯಲ್ಲಿ ಯಾವ ದೇಶ ಕೂಡ ನಮ್ಮ ಹತ್ರ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದು, ನಾನು ಫಿಲಿಪೈನ್ಸ್ ಅವರದ್ದು ಎಲ್ಲ ಕೂಲಿ ಎಷ್ಟು ಎಲ್ಲ ಡಾಲರಿಗೆಲ್ಲ ಕನ್ವರ್ಟ್ ಮಾಡಿ ನೋಡಿದ್ದೇವೆ. ಎಲ್ಲಿ ಬೆಳೆದರೂ ಅದಕ್ಕೆ ಒಂದು ಬೆಲೆ ಇದೆ. ಆದರೆ ಈಗ ನಿಮಗೆ ಒಂದು ಒಳ್ಳೆ ಉದಾಹರಣೆ ಹೇಳುವುದಾದ್ರೆ ಮಲೇಷ್ಯಾದ ಪಾಮ್ ಆಯಿಲ್ ಇಂಡಸ್ಟ್ರಿ.
ಆಕ್ಚುಲಿ ಮಲೇಷ್ಯಾದಲ್ಲಿ ಪಾಮ್ ಆಯಿಲ್ ಹೆಚ್ಚು ಬಳಕೆ ಇಲ್ಲ. ಗೌರ್ಮೆಂಟ್ ಅಲ್ಲಿ ಸಬ್ಸಿಡಿಯ ಮೂಲಕ ಅತಿ ಹೆಚ್ಚು ಪಾಮ್ ಆಯಿಲ್ ಅನ್ನು ಪ್ರಮೋಟ್ ಮಾಡಿತ್ತು. ಬೆಳೆದು ಪ್ರೊಡಕ್ಷನ್ ಆಗುವಾಗ ಅಲ್ಲಿ ಮಾರ್ಕೆಟ್ ಇಲ್ಲ. ಕಾರ್ಗಿಲ್ ಕಂಪನಿ ಲಕ್ಷಗಟ್ಟಲೆ ಟನ್ ಪಾಮ್ ಆಯಿಲ್ ಅನ್ನು 16 ರೂಪಾಯಿಗೆ, ಅರ್ಧ ಡಾಲರ್ಗಿಂತ ಕಡಿಮೆ, ಒಂದು 20 ವರ್ಷ ಮೊದಲು ಸ್ಟಾಕ್ ಮಾಡಿ ಇಡೀ ಪ್ರಪಂಚದ ಅಡಿಗೆ ಎಣ್ಣೆಯ ಮಾರ್ಕೆಟ್ ಅನ್ನು ಕುಸಿತಕ್ಕೆ ಕಾರಣ. ತುಂಬ ವಿಷಯಗಳಿವೆ, ಇದನ್ನೆಲ್ಲ ಮಾತಾಡ್ಲಿಕ್ಕೆ ಹೋದರೆ ಇದು ಇಟ್ ಈಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಹೌದು 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 ಕರೆಕ್ಟ್. ಹೌದು, ಇದರಲ್ಲಿ ಒಂದು ಅದು ಇಶ್ಯೂ ನನ್ನದು ಏನಂದರೆ, ಈಗ ಫ್ಲೈಟ್ ಅಲ್ಲಿ 150ರಿಂದ 180 ರೂಪಾಯಿ ಖರ್ಚು ಬೀಳ್ತದೆ ಒಂದು ಅಡಿಕೆ ತರಬೇಕಾದ್ರೆ, 1 kg ಯಾವುದಾದ್ರೂ ತರಬೇಕಾದ್ರೆ. ಅಷ್ಟು ಫ್ಲೈಟ್ ಅಲ್ಲಿ ತಂದು ಇಲ್ಲಿ ಮಾರಾಟ ಮಾಡಲಿಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಒಂದು. ಈಗ ಹೌದು, 3 ಬ್ಯಾಗ್ 10 ಬ್ಯಾಗ್ ಇದರ ಒಳಗಡೆ ಅದನ್ನು ಯಾರು ಇಂಪೋರ್ಟ್ ಮಾಡಿದ್ದು, ಅವರ ಕನೆಕ್ಷನ್ ಏನಿದೆ ಈ ಇಂಡಸ್ಟ್ರಿ ಹತ್ರ ಅಂತ ಹೇಳಿ ಮೊದಲು ಅದಕ್ಕೆ ಒಂದು ಕಮಿಟಿ ಮಾಡಿ ಫೈಂಡ್ ಔಟ್ ಮಾಡಬೇಕು, ಟ್ರೂತ್ ಫೈಂಡ್ ಔಟ್. ಎಸ್, ನನ್ನದು ಆರ್ಗ್ಯುಮೆಂಟ್ ಅದು. ಅಲ್ಲ, ಮಾರುಕಟ್ಟೆಯನ್ನು ಕೊಲಾಪ್ಸ್ ಮಾಡ್ಲಿಕ್ಕೆ ಈ ದಲ್ಲಾಳಿಗಳಿಗೆ ಏನ್ ಬೇಕು ಅಂದ್ರೆ ಒಂದು ಮೆಸೇಜ್. ಈಗ ನೀವು ಯಾರ ರೈತರ ಹತ್ರ ಹೋಗಿ, ಇಲ್ಲ ರೀ ಅಡಿಕೆ ಇಲ್ಲ, ರೇಟ್ ಕುಸಿತದೆ, 300 ರೂಪಾಯಿ ಬರ್ತದೆ ಅಂತ ಹೇಳಿ, ಬೇರೆ ಅಲ್ಲ, ನಮ್ಮ ರೈತ ಮುಖಂಡರು ಹೇಳ್ತಾರೆ. ನಾನು ಮೊನ್ನೆ ನಮ್ಮ ಕಾರ್ಯದರ್ಶಿಗಳು ಬೆಳ್ತಂಗಡಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನಾನು ಬಹಳ ಅದಕ್ಕೆ ವಿರೋಧ ಮಾಡಿದ್ದೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ತಮಿಳುನಾಡಿನ ಆಂಧ್ರದಲ್ಲಿ ಎಷ್ಟೋ ಎಕರೆಗಟ್ಟಲೆ ಅಡಿಕೆ ಹಾಕಿದ್ದಾರೆ, ಆದ್ದರಿಂದ ಇನ್ನು ಮುಂದಕ್ಕೆ ಅಡಿಕೆಗೆ 300 ರೂಪಾಯಿ ಕೂಡ ಆಗ್ಲಿಕ್ಕೆ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ನಾನು ಬಹಳ ಗಟ್ಟಿಯಾಗಿ ವಿರೋಧ ಮಾಡಿದ್ದೆ. ನಮ್ದು ಅದು ಕೆಲಸ ಅಲ್ಲ. ದಯವಿಟ್ಟು ನಾವು ಬಂಡವಾಳಶಾಹಿಗಳಿಗೆ ಪೂರಕವಾದ ಸ್ಟೇಟ್ಮೆಂಟ್ ಯಾವತ್ತೂ ಕೊಡಬಾರ್ದು. ಮೊದಲ ರೈತರು ಆತಂಕ ಇದ್ದಾರೆ. ನನ್ನದು ಏನಂದ್ರೆ, ಈಗ ಹೋದ ವರ್ಷ ಈ ಟೈಮಲ್ಲಿ 380-370 ರೂಪಾಯಿ ಅಡಿಕೆಗೆ ಬೆಲೆ ಇತ್ತು. ಹೊಸ ಅಡಿಕೆ ಬರುವಾಗ ಯಾವತ್ತೂ ರೇಟ್ ಸ್ವಲ್ಪ ಕಡಿಮೆ ಇರ್ತದೆ. ಈ ಸಲ 330-340ಕ್ಕೆ ಇದೆ. ಒಂದು 30-40 ರೂಪಾಯಿ, ಇಟ್ ಈಸ್ ಅ ನ್ಯಾಚುರಲ್ ವೇರಿಯೇಷನ್, ಅದರಲ್ಲಿ ಏನಿಲ್ಲ. ಆದರೆ ಅದಕ್ಕಿಂತ ದೊಡ್ಡದು ಸಮಸ್ಯೆ ಏನಂದ್ರೆ ಆತಂಕ ಸೃಷ್ಟಿ. ಎಸ್ ಎಸ್, ಇದರಿಂದ ಸಮಸ್ಯೆ ಯಾರಿಗೆ ಅಂದ್ರೆ ಸಣ್ಣ ಇಳುವಳಿದಾರರಿಗೆ. ದೊಡ್ಡವರು ಯಾರು ಕೂಡ ಅಡಿಕೆ ಕೊಡುದಿಲ್ಲ, ಎಲ್ಲ ಸ್ಟಾಕ್ ಇಡ್ಲಿಕ್ಕೆ ಅವರದ್ದು ಎಲ್ಲ ವ್ಯವಸ್ಥೆ ಇದೆ. ಎಸ್ ಎಸ್ ಎಸ್, ಸಣ್ಣ ಇಳುವರಿಗಳು 1 ಎಕರೆ 2 ಎಕರೆ ಇದ್ದವರು, ಅವರು ಶಾಲೆಗೆ ಫೀಸ್ ಕಟ್ಟಬೇಕು, ಮಕ್ಕಳಿಗೆ ಈಗ ಬಡ್ಡಿ ಕಟ್ಟಬೇಕು, ಅವರು ಎಲ್ಲ ಸಮಸ್ಯೆಗೆ ಒಳಗಾಗ್ತಾರೆ. ಎಸ್ ಎಸ್, ನಮ್ಮಲ್ಲಿ ಪುತ್ತೂರು ಈ ಸುಳ್ಯ ಭಾಗದಲ್ಲಿ ಹೆಚ್ಚು ಇಳುವರಿದಾರ. ನೀವು ನಂಬ್ತಿರ ಗೊತ್ತಿಲ್ಲ, ಮೊನ್ನೆ ಬಜ್ಪೆಯಲ್ಲಿ 4 ವರ್ಷದ ಅಡಿಕೆ ಒಬ್ಬರು 1 ಕೋಟಿ ಚಿಲ್ಲರೆಗೆ ಒಂದೇ ಸಲ ಕೊಟ್ಟಿದ್ದಾರೆ. ಅದು ಸ್ವಲ್ಪ ರೇಟ್ ಇರುವಾಗ 400 ಚಿಲ್ಲರೆ ಕೊಟ್ಟದ್ದು. ಅಂಕಿಅಂಶ ಪ್ರಕಾರ 3 ಜಿಲ್ಲೆಯಲ್ಲಿ ಅಡಿಕೆ ಇರುವುದು, 3-4 ಜಿಲ್ಲೆ. ನಮ್ಮಲ್ಲಿ ನೀವು ಈ ಒಂದು ಕೃಷಿದ್ದು ವ್ಯಾಪಾರೀಕರಣ ಬರುವ ಮೊದಲು ಒಂದು ವ್ಯವಸ್ಥೆ ಇತ್ತು, ನೀವು ಬೇಕಾದ್ರೆ ನೋಡಿ. ಅದು ಅಲ್ಲಿ ಯಾವ ಸರ್ಕಾರ ಕೂಡ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ, ಯಾರು ಕೂಡ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ. ಬೆಲೆ ಏರಿಕೆ ಆಗುವಾಗ ಪ್ರೊಡಕ್ಷನ್ ತನ್ನಷ್ಟಕ್ಕೆ ತಾನು ಜಾಸ್ತಿ ಆಗ್ತಿತ್ತು. ಪ್ರೊಡಕ್ಷನ್ ಹೆಚ್ಚಾದಾಗ ತನ್ನಷ್ಟಕ್ಕೆ ತಾನು ಬೆಲೆ ಒಂದು ಸ್ಟ್ಯಾಂಡರ್ಡೈಸ್ ಆಗ್ತದೆ. ಇಟ್ ಈಸ್ ಅ ನ್ಯಾಚುರಲ್ ವೇ, ತಿಳಿಯುತ್ತಲ್ಲ. ಈಗ ಅಡಿಕೆಗೆ 200 ರೂಪಾಯಿ ಆದಾಗ ಏನ್ ಮಾಡ್ತಾರೆ, ಗೊಬ್ಬರ ಹಾಕೋದು ಕಡಿಮೆ ಮಾಡ್ತಾರೆ, ನೀರು ಬಿಡೋದು, ಹೊಸ ನಡೋದು ಕಡಿಮೆ ಮಾಡ್ತಾರೆ, ಪ್ರೊಡಕ್ಷನ್ ಸ್ಲೋಲಿ ಕಡಿಮೆ ಆಗಿ ಸ್ಟ್ಯಾಂಡರ್ಡೈಸ್ ಆಗ್ತದೆ. ಆದರೆ ಪ್ರಾಬ್ಲಮ್ ಏನಂದರೆ, ಸ್ಟಾಕ್ ಮಾಡಿ ಆರ್ಟಿಫಿಷಿಯಲ್ ಅಭಾವ ಕ್ರಿಯೇಟ್ ಮಾಡೋದು ಇದು. ಅದಕ್ಕಾಗಿ APMC ಆಕ್ಟ್ ಅನ್ನು ನಾವು ವಿರೋಧ ಮಾಡೋದು ಅದಕ್ಕೆ. ರೈತರು ಎಷ್ಟು ಸ್ಟಾಕ್ ಇಡ್ಲಿ ತೊಂದರೆ ಇಲ್ಲ, ರೈತರು ಇಟ್ಟರೆ ಎಷ್ಟು ಇಡಬಹುದು. ಆದರೆ ದೊಡ್ಡ ದೊಡ್ಡ ಬಂಡವಾಳ, ಇವತ್ತು ಅದಾನಿದು ಕೆಪಾಸಿಟಿ ಎಷ್ಟು ನೋಡಿ. ಕಾರ್ಗಿಲ್ ಕಂಪನಿ ಇಡೀ ಪ್ರಪಂಚದ್ದು 3 ವರ್ಷದ್ದು ಆಹಾರ ಉತ್ಪಾದನೆಯನ್ನು ಸ್ಟಾಕ್ ಇಡುವ ಕೆಪಾಸಿಟಿ ಇದೆ. 3 years 1 ಕಂಪನಿ ಹ್ಯಾಸ್ ಗಾಟ್ ಅ ಕೆಪಾಸಿಟಿ. ನಾವು ಹೇಳುದು ಅದು. ರೈತರ ಜೀವದೊಂದಿಗೆ ಬಂಡವಾಳಶಾಲಿಗೆ ಚೆಲ್ಲಾಟ ಮಾಡಲಿಕ್ಕೆ ಬಿಡಬೇಕು. ರೈತರನ್ನು ಸ್ವಲ್ಪ ರಕ್ಷಿಸಿ. ಹೌದು, ರಫ್ತು ಡೇಟಾ ನೋಡಿ ನೀವು. ಜರ್ಮನಿಗೆಲ್ಲ ತುಂಬಾ ರಫ್ತು ಆಗ್ತಾ ಇದೆ. ಹೌದು ಹೌದು, ನಾವು ಆಮದು ಬ್ಯಾನ್ ಮಾಡಿ ಅಂತ ಹೇಳ್ತೇವೆ. ಅಟ್ ಲೀಸ್ಟ್ ಫಾರ್ ಟೈಮಿಂಗ್. ಇಂಪೋರ್ಟ್ ಬ್ಯಾನ್ ಮಾಡ್ತಾರೆ, ಕಂಪ್ಲೀಟ್ ಆಗುದಿಲ್ಲ. ಫಾರ್ ಟೈಮಿಂಗ್ ಒಂದು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಂಪೋರ್ಟ್ ಬ್ಯಾನ್ ಮಾಡಿ. ಓಕೆ, ಥ್ಯಾಂಕ್ ಯು. ಈ ವಿಚಾರದಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ.
ಈಗ ನಾವು ಸಾಧಾರಣ ನಮ್ಮ ಕರ್ಪೆ, ಏನು ಪಂಜಿಕಲ್ಲು, ಬೀಕಸಬ, ನಮ್ಮ ಶಂಬೂರು, ಇದು ಬಾಳ್ತಿಲ, ವೀರಕಂಬ, ವಿಟ್ಲ ಪಡ್ನೂರು, ವಿಟ್ಲ ಮುನ್ನೂರು, ಕುಣಚಾಗಿ ಹೋಗ್ತಾ ಇದೆ. ಸುಮಾರು ಈ ನಮ್ಮ ಜಿಲ್ಲೆ 20 ಗ್ರಾಮದಲ್ಲಿ 400 KV ಲೈನ್ ಹೋಗ್ತಾ ಇದೆ. ಅದು ಕಾರಿಡಾರ್ ಅಂದ್ರೆ ಒಂದು 66 ಫೀಟ್ ಅಂದ್ರೆ 66 ಮೀಟರ್ ಅಂದ್ರೆ 200 ಫೀಟ್ ಕಾರಿಡಾರ್. ನಮ್ಗೆ ಗೊತ್ತಿದೆ ಅದರ ಎಫೆಕ್ಟ್ ಏನಿದೆ ಅಂತ, ಅವ್ರಿಗೆಲ್ಲ ಗೊತ್ತಿದ್ದೇವೆ. ನಾವು ಹಿಂದೆ ಹೋರಾಟ ಮಾಡಿ ಅವರ ವಿಚಾರ ಕೂಡ ಇವತ್ತು ಕೈಗೆತ್ತಿಕೊಂಡಿದ್ದೇವೆ. ಇವತ್ತು ಈಸಿಯಾಗಿ ಅವರಿಗೆ ಸಮುದ್ರ ಬದಿಯಲ್ಲಿ ಅದನ್ನು ಕೊಂಡೋಗ್ಬೋದು. ತಾವು ನೋಡಿದ್ದೀವಿ, ಇವತ್ತು ಸಮುದ್ರದಲ್ಲಿ ದೊಡ್ಡ ದೊಡ್ಡ ಬ್ರಿಡ್ಜ್ ಮಾಡಿ ರಸ್ತೆ ಮಾಡ್ತಾ ಇದ್ದಾರೆ ಬಾಂಬೆಯಲ್ಲಿ. ಇಲ್ಲಿ CRZ ಏರಿಯಾದಲ್ಲಿ ನಮಗೆ ಸಮುದ್ರದ ಬದಿಯಲ್ಲಿ ಅದನ್ನು ಕೊಂಡೋಗ್ಬೋದು. ನಾವು ಹೇಳ್ತಾ ಇರುವಂತದ್ದು ಒಂದು ಖಾಸಗಿ ಕಂಪನಿ, ಅದು ಕೂಡ NGT ಇಂದ ಅವ್ರಿಗೆ ಪರ್ಮಿಷನ್ ಇಲ್ಲ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದರಿಂದ ಅವ್ರಿಗೆ ಪರ್ಮಿಷನ್ ಕೊಡ್ಲಿಲ್ಲ ಇಷ್ಟವರೆಗೆ. ಇವತ್ತು ಅವ್ರಿಗೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ಲಿಲ್ಲ ಅವ್ರಿಗೆ. ಆದ್ರೂ ಕೂಡ ಆ ಕಂಪನಿಯ ವಿದ್ಯುತ್ ಅನ್ನು ಕೇರಳ ಹಾಗೂ ಈ ದಕ್ಷಿಣ ಭಾಗದ ರಾಜ್ಯಗಳಿಗೆ ಮಾರಾಟ ಮಾಡ್ಲಿಕ್ಕೋಸ್ಕರ ಈ 20 ಗ್ರಾಮದಲ್ಲಿರುವಂತಹ ಒಂದು ಫಲವತ್ತಾದ ಭೂಮಿಯಲ್ಲಿ ಇವತ್ತು ಅವರು ಕೊಂಡೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿರೋಧ ಅಷ್ಟೇ. ನಾವು ಹೇಳುವಂಥದ್ದು ಕೊಂಡೋಗ್ಬೇಡಿ ಅಂತಲ್ಲ, ಅವ್ರು ಹೇಳಿದಕ್ಕೆ ನಾನು ಬಂಟ್ವಾಳ MLA ಹತ್ರ ನಾನೇ ಹೋಗಿ ಮಾತಾಡಿದ್ದೀನಿ. ಹಾಗಾಗಿ ನೀವು ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಗೆ ಕೂಡ ಇಲ್ಲಿಂದ ಕೂಡ ಬಂದಿದೆ, ನೀವು ಅದರ ಬಗ್ಗೆ ಏನು ನಿಮ್ಗೆ ಇದು ಕೊಡ್ಬೇಕು, ಒಂದು ಕಾಂಪನ್ಸೇಷನ್ ಕೊಡ್ಬೇಕು, ಅದನ್ನು ನಾವು ಕೊಡ್ಬಹುದು, ಬಟ್ ನೀವು ವಿರೋಧ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಈಗಾಗಲೇ ಕೋರ್ಟ್ ಅಲ್ಲಿ ಇದೆ, ಅವರು ಒಂದು 40 ಜನ ಭಾಗದವರು ಹೋಗಿದ್ದಾರೆ. ಮತ್ತೆ ಇಲ್ಲಿ ಕೋಡಿಯಲ್ಲಿ ಸಂಘದ ಸೀತಾ ಶೆಟ್ಟರು ಎಲ್ಲ ಇಲ್ಲಿ ಕೂಡ ಕೋರ್ಟಿಗೆ ಹೋಗಿದ್ದಾರೆ. ಆದ್ರೆ ಅವರದ್ದು ಕೋರ್ಟ್ ಅಲ್ಲಿ ಇದಾಗಿದೆ, ಡಿಸ್ಮಿಸ್ ಆಗಿದೆ. ಅಲ್ಲಿ ಅವರದ್ದು ಇದೆ, ಅವರ ಭೂಮಿ ಬಿಟ್ಟು ಬೇರೆ ಭೂಮಿಯಲ್ಲಿ ಕೊಂಡೋಗಿ ಅಂತ. ನಾವು ಹೇಳುವಂತದ್ದು ಯಾವುದೇ ರೈತರ ಭೂಮಿಯಲ್ಲಿ ಕೊಂಡೋಗ್ಲಿಕ್ಕೆ ನಾವು ಬಿಡುವುದಿಲ್ಲ, ಕೊಂಡೋಗೋದು ಸರಿ ಕೂಡ ಅಲ್ಲ. ನೀವು ಸಮುದ್ರ ಭಾಗದಲ್ಲಿ ಅಥವಾ ನೆಲದ ಅಡಿಯಲ್ಲಿ ಹಾಕಿ ಕೊಂಡೋಗಿ. ಯಾಕೆಂದ್ರೆ ರಾಜೇಂದ್ರ KV ಅವರು DC ಅವರು ಇರುವಾಗ ನಾನು ಹೇಳಿದ್ದಕ್ಕೆ ಅವರು ಹೇಳಿದ್ರು, ನೆಲದ ಅಡಿಯಲ್ಲಿ ಕೊಂಡೋಗ್ಬೇಕಾದ್ರೆ ಕೊಂಡೋಗೋದು ವ್ಯವಸ್ಥೆ ಇದೆ. ತಮಿಳುನಾಡಲ್ಲಿ ಮೆಡ್ರಾಸ್ ಅಲ್ಲಿ ಕೊಂಡೋಗಿದ್ದಾರೆ. ಅದು ಕೂಡ ಪುಸ್ತಕ ಇದೆ ನಮ್ಮ ಹತ್ರ, ಚಳವಳಿ ಮಾಡಿ ಲಾಸ್ಟ್ ಅಂಡರ್ ಗ್ರೌಂಡ್ ಕೊಂಡೋಗಿದ್ದಾರೆ. ಅವ್ರಿಗೆ ಫಸ್ಟ್ ಟೆಸ್ಟ್ ಅಷ್ಟೇ. ಇದು ಅವ್ರಿಗೆ ಹೆಚ್ಚು ಕುಮ್ಕಿ ಲ್ಯಾಂಡ್ ಎಲ್ಲಿ ಇದೆ ಅದ್ರಲ್ಲಿ ಹೌದು. ಅದು ಒಂದು ಇನ್ನು ಪ್ರಪೋಸಲ್ ಇತ್ತೆ ಕೇರಳದಲ್ಲೆಲ್ಲ, ಅದು ಪ್ರಪೋಸಲ್ ಮಾಡಿದ್ದಾರೆ. ಹೈವೇ ಬದಿಗೆ ಕೊಡಿ, ಹೈವೇ ಬದಿಯಲ್ಲಿ ಕೊಂಡೋಗಿ ಅಂತ. ಹೇಗಿದ್ರು ಹೈವೇಗೆ ನೀವು ರೋಡ್ ಅಥವಾ ನೋಡಿ, ಇದು ಇರುವುದು UPCL ಸಮುದ್ರ ತರ, ಕಾಸರಗೋಡು ಕೂಡ ಸಮುದ್ರ ಬದಿಯಲ್ಲಿ, ಕೋಸ್ಟಲ್ ಝೋನ್ ಅಲ್ಲಿ ಹೋಗ್ಲಿ ಅಂತ ಏನು ಇದು ಇಲ್ಲ. ಎಲ್ಲಿ ತನಕ ಹೈಟೈಡ್ ಲೆವೆಲ್ ಇದೆ ಅಲ್ಲಿ ಪಿಲ್ಲರ್ ಹಾಕಿ ಕೊಂಡೋದ್ರೆ ಯಾರಿಗೂ ಸಮಸ್ಯೆ ಇಲ್ಲದೆ ಕೊಂಡ್ಬೋದು. ದೇರ್ ಆರ್ ವೇಸ್. ಅಲ್ಲ ಖಾಸಗಿ ಅದಾನಿ ಅವ್ರದ್ದು ಖಾಸಗಿ ಕಂಪನಿ, ಪ್ರೈವೇಟ್ ಕಂಪನಿ ಅಲ್ಲ, ಕಂಪನಿಗಾಗಿ, ಬಟ್ ಡಿಸ್ಟ್ರಿಬ್ಯೂಷನ್ ಕೆಪಾಸಿಟಿ ಅಲ್ಲಿ ಗವರ್ಮೆಂಟ್ ಅಲ್ಲ, ಗವರ್ಮೆಂಟ್ ನನಗೆ ಗೊತ್ತಿಲ್ಲ ಸರಿ. ಅಂದ್ರೆ ಅದು ಪಕ್ಕಾ ಖಾಸಗಿ ಲೈನ್ ಅಂತ ಹೇಳೋದು ಇದಾಯ್ತು. ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ನಾನು ಗ್ರಾಮಕ್ಕೆ ಬಂದು ಮಾಹಿತಿ ಕೊಡ್ತೇನೆ ಅಂತ ಹೇಳಿ ಎಲ್ಲಿ ಕೊಟ್ಟರು? ಈಗ ಸರ್ಕಾರ ಇದಾದ್ರೆ ಈಗ ಇಲ್ಲಿ ಕುಂಬಳದ ಹತ್ರ ಆಗ್ತಾ ಇದೆ, ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳು ಬಂದು ಕೂತ್ಕೊಂಡು ಮಾಡ್ತಾರೆ, ಈಗ ಎಲ್ಲೂ ಬರ್ತಾ ಇಲ್ಲ. ಯಾಕೆ? ಅಲ್ಲ ಸರ್, ಇದು ಕರ್ನಾಟಕ ಸರ್ಕಾರ ಸಂಬಂಧಪಟ್ಟ ವಿಷಯನೇ ಅಲ್ಲ ಇದು. ನೋಡಿ, ಇಲ್ಲಿ ಖಾಸಗಿ ಕಂಪನಿಗಳು ಕೇರಳ ಸರ್ಕಾರಕ್ಕೆ ಮಾರಾಟ ಮಾಡುವಂಥದ್ದು ವಿದ್ಯುತ್ ಅನ್ನು. ಯಾವ್ದು? ಅದಾನಿ ಅವರು, ಅದಾನಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿ ಅವರು ಮಾರಾಟ ಮಾಡ್ತಾ ಇದ್ದಾರೆ, ಅವರ ಬಿಸ್ನೆಸ್ ಅದು. ಮತ್ತೆ ಅಧಿಕಾರಿಗಳಿಗೆ ರೈತರ ಕಳಕಳಿ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಹೀಗೆ ಆಗ್ತಿರ್ಲಿಲ್ಲ. ಹೊಸ ಸರ್ಕಾರ ಬಂದು ಎಷ್ಟೋ ತಿಂಗಳಾಯ್ತು. ಜಿಲ್ಲಾಧಿಕಾರಿ ಅವರು ಒಂದು ಮೀಟಿಂಗ್ ಕರೆದು ಎಷ್ಟು ರೈತರದ್ದು ಒಂದು ಸಮಸ್ಯೆ ಬಗ್ಗೆ ಮೀಟಿಂಗ್ ಕರೆದರು. ಮೀಟಿಂಗೇ ಮಾಡಲಿಲ್ಲ, ಪೋಸ್ಟ್ಪೋನ್ ಮಾಡಿದ್ದಾರೆ. ಈಗ ಕೆಲವು ತಿಂಗಳಾಯ್ತು. ನಾನು ಬಿಸಿ ಅಂತ ಹೇಳ್ತಾ ಇದ್ದೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬ್ಯೂರೋಕ್ರಸೀಸ್ ರೈತರ ಬಗ್ಗೆ ಚಿಂತನೆ ಇದ್ದವರು ಇಲ್ಲ. ಬಹಳ ನಮ್ಮ ದುರದೃಷ್ಟವಶ ಪರಿಸ್ಥಿತಿ. ಏನೋ ರೈತರ ಮಕ್ಕಳ ಪೊಸಿಷನ್ ಅಲ್ಲಿ ಬಂದರೆ ಮುಂದೆ ಏನಾದರೂ ಬದಲಾವಣೆ ಆಗ್ಬೇಕು. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof.
Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ